ಟಿಪ್ಪರ್ ಲಾರಿ ಚಾಲಕನೋರ್ವ ಹೆಲ್ಮೆಟ್ ಹಾಕಿಲ್ಲ ಅಂತ ಟ್ರಾಫಿಕ್ ಪೊಲೀಸರು ದಂಡ ವಿಧಿಸಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ನಡೆದಿದೆ. ಹೊನ್ನಾವರದಲ್ಲಿ ಮರಳು ಸಾಗಾಟ ಮಾಡ್ತಾ ಇದ್ದ ಟಿಪ್ಪರ್ ಲಾರಿಯೊಂದನ್ನು ನಿಲ್ಲಿಸಿದ ಪೊಲೀಸರು ಆತನಿಗೆ ದಂಡ ವಿಧಿಸಿದ್ರು. ಚಂದ್ರಕಾಂತ್ ಎಂಬ ಚಾಲಕ ವಿನೋದ್ ನಾಯ್ಕ್ ಎಂಬವರ ಟಿಪ್ಪರ್ ಚಲಾಯಿಸ್ತಾ ಇದ್ರು. ಟಿಪ್ಪರ್ ಚಲಾಯಿಸ್ತಾ ಇದ್ದ ವೇಳೆ ಚಾಲಕ ಚಂದ್ರಕಾಂತ್ ಸಮವಸ್ತ್ರ ಧರಿಸಿಲ್ಲ ಎಂಬ ಕಾರಣಕ್ಕೆ ಫೈನ್ ಹಾಕಿದ್ರು. ಪೊಲೀಸರು ವಿಧಿಸಿದ 500 ದಂಡ ಪಾವತಿಸಿದ ಚಂದ್ರಕಾಂತ್ ರಶೀದಿ ಪಡ್ಕೊಂಡು ಮುಂದೆ ಹೋಗಿದ್ದಾರೆ. ಆದರೆ ದಂಡದ ರಿಸಿಟ್ ಟಿಪ್ಪರ್ ಓನರ್ ವಿನೋದ್ ನಾಯ್ಕ್ ಅವರಿಗೆ ನೀಡಿದಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಪೊಲೀಸರು ಕೇಸ್ ಹಾಕಿರೋದು ಟಿಪ್ಪರ್ ವಾಹನ ಚಾಲಕನಿಗೆ ಆಗಿದ್ರೂ ಆತನಿಗೆ ದಂಡ ವಿಧಿಸಿದ್ದು ಹೆಲ್ಮೆಟ್ ಇಲ್ಲದ ಕಾರಣಕ್ಕೆ ಅಂತ ರಶೀದಿಯಲ್ಲಿ ನಮೂದಿಸಲಾಗಿತ್ತು. ಸದ್ಯ ಈ ರಶೀದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಪೊಲೀಸರ ಎಡವಟ್ಟಿನ ಬಗ್ಗೆ ಜನರು ಹಾಸ್ಯವಾಗಿ ಮಾತನಾಡ್ತಾ ಇದ್ದಾರೆ.